ಫೈಬರ್ ಕಲಾಕೃತಿಗಳ ಮೂಲಕ ಜಿಲ್ಲೆಯಾದ್ಯಂತ ಮನೆ ಮಾತಾಗಿರುವ ಕಲಾವಿದ ಮನೋಜ್ ಕನಪಾಡಿ ಅವರ ಕುಕೇಶಿ ಆರ್ಟ್ಸ್ ಮತ್ತು ಫೈಬರ್ ಕ್ರಾಫ್ಟ್ ಇದರ ನೂತನ ಕಚೇರಿ ಹಾಗೂ ವರ್ಕ್ ಶಾಪ್ ಬಿಸಿ ರೋಡ್ನ ತಲಪಾಡಿ ಸಿಟಿ ಕಾಂಪ್ಲೆಕ್ಸ್ನಲ್ಲಿ ಶುಭಾರಂಭಗೊಂಡಿತು. ಬಿಲ್ಲವ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಉದ್ಯಮಿ ಸೇಸಪ್ಪ ಕೋಟ್ಯನ್ ಪಚ್ಚನಡ್ಕ ನೂತನ ಕಚೇರಿಯನ್ನ ದೀಪ ಬೆಳಗಿಸಿ ಉದ್ಘಾಟಿಸಿ ನೂತನ ಸಂಸ್ಥೆಗೆ ಶುಭ ಹಾರೈಸಿದರು. ಜಿಲ್ಲಾ ಪಂಚಾಯತ್ ಸದಸ್ಯ ಚಂದ್ರಪ್ರಕಾಶ್ ಶೆಟ್ಟಿ, ತಾಲೂಕು ಪಂಚಾಯತ್ ಸದಸ್ಯ ಶಿವಪ್ರಸಾದ್ ಕನಪಾಡಿ, ಕಳ್ಳಿಗೆ ಗ್ರಾಮ ಪಂಚಾಯತ್ನ ನಿಕಟಪೂರ್ವ ಉಪಾಧ್ಯಕ್ಷ ಪುರುಷ ಸಾಲ್ಯಾನ್ ನೆತ್ತೆರೆಕೆರೆ ಪ್ರಮುಖರಾದ ಭುವನೇಶ್ ಬಚ್ಚನಡ್ಕ, ಸುದೀಪ್ ಕುಮಾರ್ ಶೆಟ್ಟಿ, ಪ್ರಕಾಶ್ ಶೆಟ್ಟಿ ಶ್ರೀಶೈಲ, ಜಗದೀಶ್ ಕೊಯ್ಲಾ, ಜನಾರ್ದನ ಸಾಲ್ಯಾನ್ ದಾರಿಬಾಕಿಲು, ಗಿರಿಧರ್ ಕೋಟ್ಯನ್ ಮಂಗಳೂರು, ಶಂಕರ್ ನಾರಾಯಣ ಹೊಳ್ಳ, ಜಗದೀಶ್ ಕುಂಜಿತ್ತೂರು, ಓಮಯ್ಯ ಜೆ ಕೋಟ್ಯಾನ್, ಶಿಕ್ಷಕಿ ಗೀತಾ, ದಿವಾಕರ್ ಪಂಬತಬೆಟ್ಟು, ಮನೋಜ್ ಒಳಬೂರು, ಉಮೇಶ್ ರೆಂಜೋಡಿ, ಶಶಿಧರ್ ಬ್ರಹ್ಮರಕೊಟ್ಲು ಮೊದಲಾದವರು ನೂತನ ಕಚೇರಿಗೆ ಭೇಟಿ ನೀಡಿ ಶುಭ ಹಾರೈಸಿದ್ರು. ಮನೋಜ್ ಕನೋಪಾಡಿ ಅವರ ತಾಯಿ ಮೋಹಿನಿ, ಪತ್ನಿ ಸೌಮ್ಯ ಉಪಸ್ಥಿತರಿದ್ದರು. ಮನೋಜ್ ಕನಪಾಡಿ ಅವರ ಕೈಚಳಕದಲ್ಲಿ ಮೂಡಿಬರುವ ಫೈಬರ್ ಕಲಾಕೃತಿಗಳು ನೈಜತೆಯ ಪ್ರತಿರೂಪ. ಬಾಲ್ಯದಿಂದಲೂ ಕಲೆಯಲ್ಲಿ ಆಸಕ್ತಿ ಮೈಗೂಡಿಸಿಕೊಂಡು ಇದೀಗ ಜಿಲ್ಲೆಯಲ್ಲಿಯೇ ಫೈಬರ್ ಕಲಾಕೃತಿಯಲ್ಲಿ ಖ್ಯಾತಿ ಗಳಿಸಿರುವ ಇವರ ಕಲಾಕೃತಿಗಳು ಅಪೂರ್ವವಾದುದು. ಮಹಾತ್ಮ ಗಾಂಧಿ, ಮಹರ್ಷಿ ವಾಲ್ಮೀಕಿ, ಶಿವಾಜಿಯ ಪ್ರತಿಮೆ, ಕಂಬಳಕೋಣ, ಜೋಡಿ ಎತ್ತು, ಜಿಂಕೆ, ಜಿರಾಫೆ, ತಿರುಪತಿ ವೆಂಕಟೇಶ, ತಂಬೂರಿ, ಕಲ್ಲಂಗಡಿ ಮಾದರಿಯ ಬಾವಿಕಟ್ಟೆ ಹೀಗೆ ಬಗೆ ಬಗೆಯ ಕಲಾಕೃತಿಗಳು ಜನಾಕರ್ಷಣೆ ಪಡೆದಿರುವುದಲ್ಲದೆ ನೈಜತೆಗೆ ಹತ್ತಿರವಾಗಿದೆ. ಮನೆ, ಹೋಟೆಲ್, ರೆಸಾರ್ಟ್ಗಳಲ್ಲಿ ಉದ್ಯಾನವನಗಳ ಅಂದ ಹೆಚ್ಚಿಸಿರುವ ಇವರ ಕಲಾಕೃತಿಗಳು ಕಲಾಸಕ್ತರ ಗಮನ ಸೆಳೆದಿದೆ. ಇದರ ಜೊತೆಗೆ ಫೈಬರ್ ಮೋಲ್ಡ್ಗಳು, ಉದ್ಯಾನವನದ ಕಾರಂಜಿಗಳು, ಮನೆಯೊಳಗಿನ ಇಂಟೀರಿಯರ್ ಕಾರಂಜಿಗಳು, ಫೈಬರ್ ವಾಟರ್ ಫಾಲ್ಸ್, ಸ್ಟೇಜ್ ಡೆಕೋರೇಷನ್ಸ್, ಕ್ಲೇ ಮಾಡೆಲಿಂಗ್, ಸೈನ್ ಬೋರ್ಡ್, ಥರ್ಮೋಕೋಲ್ ಡಿಸೈನ್ ಹಾಗೂ ಎಲ್ಲಾ ರೀತಿಯ ಫೈಬರ್ ಪ್ರತಿಮೆಗಳನ್ನು ಹಾಗೂ ಕಲಾಕೃತಿಗಳನ್ನು ತಯಾರಿಸಿ ಕೊಡುತ್ತಾರೆ. ಜನರ ಅನುಕೂಲದ ದೃಷ್ಟಿಯಿಂದ ಇವರು ತನ್ನ ನೂತನ ಕಚೇರಿಯನ್ನ ತಲಪಾಡಿಯ ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ಸಿಟಿ ಕಾಂಪ್ಲೆಕ್ಸ್ನಲ್ಲಿ ಆರಂಭಿಸಿದ್ದಾರೆ. ಫೈಬರ್ ಕಲಾಕೃತಿಗಳು ಬೇಕಾದವರು ಇವರ ಕಚೇರಿ ಅಥವಾ ದೂರವಾಣಿ ಸಂಖ್ಯೆ 9740290978ಕ್ಕೆ ಸಂಪರ್ಕಿಸಬಹುದಾಗಿದೆ. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಬಂಟ್ವಾಳ.